ಮಂಗಳೂರಿನ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಪ್ಯಾರಿಸ್ ಜಂಕ್ಷನ್ನಲ್ಲಿರುವ ಸಾರ್ವಜನಿಕ ಶ್ರೀ ಕೊರಗಜ್ಜ ಗುಳಿಗಜ್ಜನ ಸನ್ನಿಧಿಯ ಕಾಣಿಕೆ ಡಬ್ಬಿಯಲ್ಲಿ ಪ್ರಚೋದನಕಾರಿ ಬರಹ ಹಾಗೂ ಕಾಂಡೋಮ್ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿ ಸ್ಥಳಕ್ಕೆ ಮಂಗಳೂರು ಕಮಿಷನರ್ ಶಶಿಕುಮಾರ್ ಭೇಟಿ ನೀಡಿದ್ದಾರೆ. ಈ ಕೃತ್ಯ ಯಾರೇ ಮಾಡಿದ್ರೂ ಶೋಭೆ ತರುವಂತದ್ದಲ್ಲ. ಯಾರು ಮಾಡಿದ ಕೆಲಸದಿಂದ ಸಾಕಷ್ಟು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗ್ತಾ ಇದೆ. ಹಾದಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ರೆ ಯಾರನ್ನೂ ಬಿಡೋದಿಲ್ಲ. ಇವತ್ತಲ್ಲ ನಾಳೆ ಆರೋಪಿಗಳು ಸಿಕ್ಕೇ ಸಿಗ್ತಾರೆ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಹಚ್ಚುತ್ತೇವೆ ಎಂದು ಹೇಳಿದ್ರು. ಅಂತೆಯೇ ಬೇರೆ ಬೇರೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಿಸಿಟಿವಿ ಅಳವಡಿಕೆ ಮಾಡಿ ಎಂದು ಸಲಹೆಯನ್ನ ನೀಡಿದರು. ಕೊರಗಜ್ಜ ಗುಳಿಗಜ್ಜ ಈ ಒಂದು ದೈವಸ್ಥಾನದಲ್ಲಿ ಕೆಲವು ಅನ್ವಾಂಟೆಡ್ ವಸ್ತುಗಳನ್ನು ಮತ್ತು ಕೆಲವು ಪೋಸ್ಟರ್ಗಳನ್ನು, ಅದರಲ್ಲಿ ಕೆಲವು ಬರಹಗಳನ್ನು ಬರೆದ್ಬಿಟ್ಟು ಕಾಣಿಕೆ ಉಂಡಿಲ್ ಹಾಕಿರುವಂಥದ್ದೊಂದು ಘಟನೆ ನಡೆದಿದೆ. ಈ ಒಂದು ಪ್ರಕರಣವನ್ನು ಉಳ್ಳಾಳ ಪೊಲೀಸ್ ಠಾಣೆಯಲ್ಲಿ ನಾವು ದಾಖಲು ಮಾಡ್ಕೊಂಡಿದ್ದೀವಿ. ಇದು ಮಂಗಳೂರು ನಗರದಲ್ಲೂ ಕೂಡ ಒಂದೆರಡು ಘಟನೆ ಈ ಥರ ನಡೆದಿತ್ತು. ಈ ಕೃತ್ಯ ಯಾರೇ ಮಾಡ್ತಿದ್ದಾರೆ ಅವರು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಧರ್ಮದ ಧಾರ್ಮಿಕ ಸ್ಥಳಗಳಲ್ಲಿ ಅತ್ಯಂತ ಪೂಜ್ಯ ಭಾವನೆಯಿಂದ ಸಾರ್ವಜನಿಕರು ಭಕ್ತಾದಿಗಳು ಬರ್ತಾ ಇರ್ತಾರೆ. ನೀವು ಮಾಡ್ತಿರೋಂಥ ಕೆಲಸ ಇದು ಯಾವ ವ್ಯಕ್ತಿಗೂ ಇದು ಶೋಭೆ ತರುವಂಥದ್ದಲ್ಲ. ಈ ಥರ ಒಬ್ಬರಿಬ್ಬರು ಮಾಡ್ತಿರೋದ್ರಿಂದ ಸಾಕಷ್ಟು ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ, ಮನಸ್ಸಿಗೆ ನೋವಾಗ್ತಾ ಇದೆ. ಇದನ್ನು ಯಾರಾದರೂ ಅಕಸ್ಮಾತ್ ಮಿಸ್ಚೀಫ್ ಮಾಡೋವಂಥ ಕೆಲಸ ಮಾಡ್ತಾಯಿದ್ರೆ ಅವ್ರನ್ನಂತೂ ಬಿಡೋದಿಲ್ಲ. ಇಟ್ಸ್ ಮ್ಯಾಟ್ರ್ ಆಫ್ ಟೈಮ್. ಇವತ್ತೆಲ್ಲ ನಾಳೆ ಸಿಗ್ತಾರೆ. ಆದರೆ ಈ ರೀತಿ ಕೆಲಸ ಮಾಡಿ ಒಂದು ಭಕ್ತಿ ಭಾವನೆಯನ್ನು ಹರ್ಟ್ ಮಾಡೋವಂಥದ್ದು ಒಳ್ಳೆಯದಲ್ಲ. ನಾನು ಸಂಬಂಧಪಟ್ಟವ್ರು ಯಾರಿದ್ದಾರೆ ಅವ್ರಿಗೆ ಈ ರೀತಿ ಕೃತ್ಯಗಳನ್ನ ಮುಂದುವರಿಸಬಾರ್ದು ಅಂತಂದು ಹೇಳ್ತೀನಿ. ಮತ್ತು ಆದಷ್ಟು ಬೇಗ ಅಂಥ ಕೃತ್ಯ ಮಾಡ್ತಿರೋಂಥವ್ರು ಯಾರಿದ್ದಾರೆ ಅಂತ ಪತ್ತೆ ಮಾಡೋಂಥ ಕೆಲಸ ಕೂಡ ಮಾಡಿ. ಇಲ್ಲಿ ನೂರಾರು ಜನ ಬರ್ತಾ ಇರ್ತಾರೆ, ನೂರಾರು ಜನ ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ CCTV ಹಾಕ್ಸಿರಲಿಲ್ಲ, ಬಟ್ ನಾನು ಮನವಿ ಮಾಡ್ತೀನಿ, ಸಂಬಂಧಪಟ್ಟ ಯಾವ ದೇವಸ್ಥಾನಗಳಿದ್ದಾವೆ ಮತ್ತು ಬೇರೆ ಬೇರೆ ಧಾರ್ಮಿಕ ಕೇಂದ್ರಗಳಿದ್ದಾವೆ, ಅದರ ಸಮಿತಿ ಅಧ್ಯಕ್ಷರು, ಆ ಒಂದು ಕಮಿಟಿ ಅಧ್ಯಕ್ಷರು ಯಾರಿರ್ತಾರೆ ಅವರೆಲ್ಲ ಸ್ವಲ್ಪ CCTV ಹಾಕ್ಕೊಳ್ಳಿ. ಯಾಕಂದರೆ ಇವಾಗ ತಿಂಗಳ ಇಲ್ಲಿ ಕಾಣಿಕೆ ತೆಗೆಯುವಂಥ ಸಂದರ್ಭದಲ್ಲಿ ಈ ಥರದ್ದು ಕಂಡು ಬಂದಾಗ ಯಾರು ಅಂತ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ಮತ್ತು ಯಾರೋ ಒಬ್ಬರಿಬ್ಬರು ಮಾಡಿರುವಂಥ ಕಿಡಿಗೇಡಿತನಕ್ಕೆ, ಕೆಟ್ಟ ಕೆಲಸಕ್ಕೆ ಎಲ್ಲ ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡ್ಕೊಳ್ಳೋಂಥ ಕೆಲಸ ಯಾರು ಮಾಡ್ಕೋಬಾರ್ದು. ಯಾಕಂದರೆ ಈ ಥರ ಘಟನೆಗಳು ಸ್ವಲ್ಪ ಪತ್ತೆ ಮಾಡೋದು ಲೇಟ್ ಆಗುತ್ತೆ, ಬಟ್ ಪತ್ತೆ ಆಗುತ್ತೆ. ಇಟ್ಸ್ ಅ ಮ್ಯಾಟ್ರ್ ಆಫ್ ಟೈಮ್. ನಮ್ಮ DCP ಲಾ ಆ್ಯಂಡ್ ಆರ್ಡರ್ ರವಿರಾಮ್ ಶಂಕರ್ ಮತ್ತು ನಮ್ಮ ASP ರಂಜಿತ್ ಅವರು ಕೂಡ ಇದ್ದಾರೆ. ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸ್ತಾರೆ ಅನ್ನೋ ಒಂದು ವಿಶ್ವಾಸ ನನಗೆ.